ಪೌರಾಣಿಕ ಹಿನ್ನೆಲೆನ್ ಪಡೆಯಿನ ಶ್ರೀ ಕೊರಗ ತನಿಯಜ್ಜೆ ಉಳ್ಳಾಲ ಪರಿಸರಡು ಕುಲ್ಲುದು ಶ್ರೀ ಪಂಚಂದಾಯ ದೈವಲೆಗು ಸಗಾಯ ಮಲ್ತಿನ ಹಿನ್ನೆಲೆನ್ ಪಡೆಯಿನ ಕಲ್ಲಾಪು ಬುರ್ದುಗೋಡಿದ ಈ ಪರಿಸರ ಅಜ್ಜನ ವಿಶೇಷ ಕಾರ್ಮಿಕನ್ ಪಡೆಯಿನ ಜಾಗೆ ಇಡೆಗ್ ತೊರಕೆ ಕೋಲ ಸೇವೆರು ದಿಂಜ ಬರ್ಪುನಿರ್ದಾತ್ರ ಭಂಡಾರ ಆವುಡ್ ಪನ್ಪಿ ಚಿಂತನೆಡು ಬಂಡಾರನ್ ಮನ್ಪಾದ್ ಇನ್ನತ ಸಮರ್ಪಣಾ ಕಾರ್ಯಕ್ರಮ ಆಜಿ ತಾರೀಕಿಗೆ ಶುಕ್ರವಾರ ಬೊಕ್ಕ 7 ತಾರೀಕಿಗೆ ಶನಿವಾರ ವರ್ಷಾವಧಿ ಕೋಲ ನಡಪೆರ ಉಂಡು ಪಣದು ಬಂಡಾರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಸುದ್ದಿಗೋಷ್ಠಿಯಲ್ಲಿ ತೆರಿಪಾದರು. ಭಂಡಾರದ ಶೋಭಾಯಾತ್ರೆ ಮತ್ತು ವಾರ್ಷಿಕ ಕೋಲೋತ್ಸವದ ಬಗ್ಗೆ ಇವತ್ತು ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಪುರಾಣ ಪ್ರಸಿದ್ಧವಾದಂತಹ ಸೋಮನಾಥೇಶ್ವರನ ಈ ಮಾಗನೆಯಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಸ್ವಾಮಿ ಕೊರಗಜ್ಜನ ಉದ್ಭವ ಶಿಲೆಯ ಆದಿಸ್ಥಳ ಬಹಳ ಪುರಾತನವಾದದ್ದು. ಈ ಕ್ಷೇತ್ರಕ್ಕೆ ಒಂದು ಬಹಳ ಹಿನ್ನೆಲೆ ಉಳ್ಳಂಥ ಒಂದು ಸಾನ್ನಿಧ್ಯವಾಗಿದೆ. ಈ ಸಾನ್ನಿಧ್ಯದಲ್ಲಿ ಅನೇಕ ವರ್ಷಗಳ ಹಿಂದೆ ಈ ಗ್ರಾಮವನ್ನು ಆಳುತ್ತಿದ್ದಂಥ ಪಂಚಂದಾಯ ದೈವ ಮತ್ತು ಬಂಟ ದೈವಗಳ ಚಿಂತಾಕ್ರಾಂತರಾಗಿ ಈ ಉದ್ಭವ ಶಿಲೆಯಲ್ಲಿ ಕುಳಿತುಕೊಂಡಿರುವಂಥ ಸಂದರ್ಭದಲ್ಲಿ ಸ್ವಾಮಿ ಕೊರಗಜ್ಜನು ಮಾಯಕಕ್ಕೆ ಸಂದಂಥ ಸಂದರ್ಭದಲ್ಲಿ ಇಲ್ಲಿಗೆ ಭೇಟಿ ನೀಡಿದಾಗ ಈ ಬಗ್ಗೆ ಪಂಚಂದಾಯ ದೈವವು ಕೊರಗಜ್ಜನ ಮಾತನ್ನು ಕೇಳಿ ಆ ಸಮಸ್ಯೆಗಳ ಬಗ್ಗೆ ವಿವರವನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಲ್ಲಿ ನಾನು ಮಾಡುವೆನೆಂಬಂಥ ಒಂದು ಮಾತನ್ನು ಕೊರಗಜ್ಜ ದೈವ ಪಂಚಂದಾಯ ದೈವಕ್ಕೆ ವಾಗ್ದಾನ ಮಾಡ್ತದೆ. ಆ ಸಂದರ್ಭದಲ್ಲಿ ಕುತ್ತಾರಿನಲ್ಲಿ ಉದ್ಯಾವರ ಮಾಡದ ಅರಸು ದೈವಗಳು ಅಲ್ಲಿ ಮಾಡವನ್ನು ನಿರ್ಮಿಸ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಮಾತುಕತೆಗೆ ಹೋದಂಥ ಕೊರಗಜ್ಜನಿಗೆ ಯಾವುದೇ ರೀತಿಯ ಮಾತುಕತೆಗಳು ಫಲಪ್ರದವಾಗುವುದಿಲ್ಲ. ಆ ಸಂದರ್ಭದಲ್ಲಿ ವಾಪಸ್ ಬಂದು ಪಂಚಂದಾಯ ದೈವದ ಅಪ್ಪನೆಯನ್ನು ಪಡೆದು ಅವರನ್ನು ಇಲ್ಲಿಂದ ಅವರ ಮೂಲಸ್ಥಾನಕ್ಕೆ ಕಳುಹಿಸಿದಲ್ಲಿ ನನಗೆ ಏನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ತದೆ. ಆ ಸಂದರ್ಭದಲ್ಲಿ ಕಬುಲ್ತಿ ದನ ಅಂತ ಹೇಳ್ತಾರೆ. ಮಾಯದ ಕಬುಲ್ತಿ ದನವನ್ನು ಮಾಡಿ ಅದರ ಕಾಲನ್ನು ಹಿಡ್ಕೊಂಡು ಕೊರಗಜ್ಜ ದೈವ ಮಾಡದ ದೈವಗಳೊಂದಿಗೆ ಮಾತುಕತೆಗೆ ಹೊರಟಾಗ ಅವರು ತನ್ನಿಂದ ತಾನೇ ಈ ಜಾಗವನ್ನು ಬಿಟ್ಟು ಅವರ ಮೂಲಸ್ಥಾನಕ್ಕೆ ಸೇರ್ತಾರೆ. ಆವಾಗ ಕೊರಗಜ್ಜ ದೈವ ಬಂದು ಪಂಚಂದಾಯ ದೈವದ ಹತ್ರ ಆ ಒಂದು ವಿಜಯವನ್ನು ಮಾಡಿದಂಥ ವಿಷಯವನ್ನು ತಿಳಿಸಿದಾಗ ಸಂತೋಷಗೊಂಡು ಈ ಜಾಗ ಇನ್ನು ಮುಂದೆ ನೀನು ಇಲ್ಲಿ ವಾಸವಾಗಿರು, ಅದೇ ರೀತಿಯಲ್ಲಿ ನಿನಗೆ ಆದಿಸ್ಥಳವಾಗಿರುವಂಥ 7 ಸ್ಥಳಗಳನ್ನು ಕೂಡ ನಿನಗೆ ಕಾಡಿನಲ್ಲಿ ಮೆಚ್ಚಿ ಊರಿನಲ್ಲಿ ಅಡುಗೆ ಮಾಡಿ ಕಾಡಿನಲ್ಲಿ ಮೆಚ್ಚಿ ನೀಡ್ತೇನೆ ಅನ್ನುವಂಥ ವಾಗ್ದಾನವನ್ನು ಕೊಟ್ಟು ನಿನ್ನನ್ನು ಭಕ್ತರು ನಂಬಿ ಬಂದಂಥ ಭಕ್ತರಿಗೆ ಇಮ್ಮನ್ನು ಕೊಡುವಂಥ ಶಕ್ತಿ ನಿನ್ನದಾಗಲಿ ಅನ್ನುವಂಥ ವರವನ್ನು ಕೂಡ ನೀಡ್ತಾರೆ. ಆವಾಗಿನಿಂದ ಈ ಜಾಗದಲ್ಲಿ ಕೊರಗಜ್ಜನ ಸಾನ್ನಿಧ್ಯ ಉಳಿಯುತ್ತದೆ ಅನ್ನುವಂಥದ್ದು ಹಿರಿಯರ ಪ್ರತೀತಿ, ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಹಾಗಾಗಿ ಇಂಥ ಕಾರಣಿಕದ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಅನೇಕ ವರ್ಷಗಳಿಂದ ದೈವದ ಕೋಲಕ್ಕೆ ಬೇಕಾದಂಥ ಪರಿಕರಗಳು ಇಲ್ಲದಿರುವಂಥ ಸಂದರ್ಭದಲ್ಲಿ ಹಿರಿಯರ ಒಂದು ಚಿಂತಾಕ್ರಾಂತವಾಗಿರ್ತಾರೆ. ಆ ಸಂದರ್ಭದಲ್ಲಿ ಊರಿನವರೆಲ್ಲರೂ ಸೇರಿ ಹಿರಿಯರ ಗಮನವನ್ನು ಸೆಳೆದು ಇಲ್ಲಿ ಭಕ್ತರ ಅಭೀಷ್ಟಕ್ಕೆ ತಕ್ಕಂತೆ ಕೋಲಗಳು ಕಡಿಮೆ ಆಗ್ತಾಯಿದೆ, ಅದಕ್ಕೆ ಬೇಕಾದಂಥ ಪರಿಕರಗಳ ವ್ಯವಸ್ಥೆಗಳಿಲ್ಲ ಅನ್ನುವಂಥ ಮಾತು ಕಂಡಾಗ ಅದಕ್ಕೆ ಬೇಕಾದಂಥ ಒಂದು ಪ್ರಶ್ನಾಚಿಂತನೆಯನ್ನು ಮಾಡಿ ಆ ಪ್ರಶ್ನಾಚಿಂತನೆಯ ಮೂಲಕವಾಗಿ ಊರಿನವರು ಮತ್ತು ಭಕ್ತಾಭಿಮಾನಿಗಳೆಲ್ಲರೂ ಸೇರಿಕೊಂಡು ಒಂದು ಭಂಡಾರವನ್ನು
ಚಿನ್ನದ ಮುಟ್ಟಾಲೆ ಮತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಭಂಡಾರವನ್ನು ನಿರ್ಮಿಸುವಂಥ ಕೆಲಸ ಕಾರ್ಯಗಳನ್ನು ಭಕ್ತಾಭಿಮಾನಿಗಳಿಗೆ ಸೇರಿ ಇವತ್ತು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಸ್ವಾಮಿ ಕೊರಗಜ್ಜನ ಅನುಗ್ರಹದಿಂದಾಗಿ ಯಾವುದೇ ಒಂದು ರೀತಿಯ ಅಡೆತಡೆಗಳಿಲ್ಲದೆ ಬಹಳ ವ್ಯವಸ್ಥಿತ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮಗಳು ಇವಾಗ ಮುಗಿತಾ ಬಂದು ಅದರಂತೆ ಜೊತೆಗೇ ಈ ಕ್ಷೇತ್ರದ ಈ ಸಾನ್ನಿಧ್ಯದ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಕೂಡ ಜೊತೆಗೆ ಸಾಗಿಕೊಂಡು ಬಂದಾಗಿನಿಂದ ಅದೇ ರೀತಿಯಲ್ಲಿ ಹಿರಿಯರೆಲ್ಲರೂ ತೀರ್ಮಾನಿಸಿದಂತೆ ಕೊರಗಜ್ಜನ ಅನುಗ್ರಹದಂತೆ ದಿನಾಂಕ 6/1/2023 ಅಂದರೆ ಶುಕ್ರವಾರ, ಬರುವ ಶುಕ್ರವಾರ 6ನೇ ತಾರೀಕಿನಂದು ಮಧ್ಯಾಹ್ನ 3 ಗಂಟೆಗೆ ಸೋಮನಾಥೇಶ್ವರ ದೇವಸ್ಥಾನ ಸೋಮೇಶ್ವರದಿಂದ ಆ ಭಂಡಾರದ ಶೋಭಾಯಾತ್ರೆಯು ಮತ್ತು ಅದರೊಂದಿಗೆ ಹೊರೆಕಾಣಿಕೆ ವ್ಯವಸ್ಥೆಯು ಕೂಡ ಒಂದು ದೊಡ್ಡ ರೀತಿಯಲ್ಲಿ ಬೃಹತ್ತಾದಂಥ ಒಂದು ಆ ಶೋಭಾಯಾತ್ರೆ ಮಾಡಬೇಕನ್ನುವಂಥದ್ದು ಎಲ್ಲರೂ ಅಪೇಕ್ಷೆ. ಅದೇ ರೀತಿಯಲ್ಲಿ ಊರಿನ ಭಕ್ತಾಭಿಮಾನಿಗಳು, ಪರವೂರಿನ ಭಕ್ತಾಭಿಮಾನಿಗಳು ಮತ್ತೆಲ್ಲರೂ ಸೇರಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು. ಈ ಸಾನ್ನಿಧ್ಯದ ಆ ಭಂಡಾರವನ್ನು ಒಂದು ಬಹಳ ವಿಶೇಷವಾದ ರೀತಿಯಲ್ಲಿ ಅದನ್ನು ಇಲ್ಲಿಗೆ ಸಮರ್ಪಿಸಬೇಕು ಅನ್ನುವಂಥ ಒಂದು ಮಹದಾಸೆಯಿಂದ ನಾಡ್ದಿನ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಒಂದು ಪ್ರೀತಿಯ ಆಮಂತ್ರಣವನ್ನು ಕೊಡುವ ಈ ಮೂಲಕವಾಗಿ ಕೊಡಲಿಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ವಾರ್ಷಿಕ ಕೋಲ ಕೂಡ ಅಂದರೆ ದಿನಾಂಕ 7/1/2023 ಶನಿವಾರ ಸಾಯಂಕಾಲ 7 ಗಂಟೆಗೆ ಅಂದರೆ ಬೆಳಗ್ಗೆ ವಿಧಿವಿಧಾನಗಳೆಲ್ಲವೂ ಕಳೆದು ಸಾಯಂಕಾಲ ದೈವಕ್ಕೆ ಭಂಡಾರವನ್ನು ಸಮರ್ಪಿಸಿದ ನಂತರ 7 ಗಂಟೆಗೆ ವಾರ್ಷಿಕ ಕೋಲ ಕೂಡ ಈ ಸಂದರ್ಭದಲ್ಲಿ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲೂ ಸುಮಾರು ಸಾವಿರಾರು ಸಂಖ್ಯೆಯ ಭಕ್ತರು ಈ ಕೋಲಕ್ಕೆ ಆಗಮಿಸಲಿಕ್ಕಿದ್ದಾರೆ. ಆ ಕೋಲದ ಒಂದು ಕೋಲಕ್ಕೆ ಆಗಮಿಸಲಿಕ್ಕಿದ್ದಾರೆ, ಕೋಲದ ಗಂಧಪ್ರಸಾದವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಆ ಅನ್ನಪ್ರಸಾದ ಕೂಡ ಸಾಯಂಕಾಲ ಕೋಲದ ನಂತರ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಭಕ್ತಾಭಿಮಾನಿಗಳು ತಾವೆಲ್ಲರೂ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮಹದಾಸೆ. ಹಾಗಾಗಿ ತಮ್ಮನ್ನು ಈ ಮೂಲಕವಾಗಿ ಎಲ್ಲರನ್ನೂ ಕೂಡ ಆ ವಾರ್ಷಿಕ ಕೋಲೋತ್ಸವ ಮತ್ತು ಭಂಡಾರ ಸಮರ್ಪಣಾ ಶೋಭಾಯಾತ್ರೆಗೆ ತಮ್ಮನ್ನು ಈ ಮೂಲಕವಾಗಿ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದಾವೆ. ಬಂಗಾರದ ಮುಟ್ಟಾಲೆ ಬೊಕ್ಕ ಭಂಡಾರ ಸಮರ್ಪಣೆದ ಮೆರವಣಿಗೆ 6 ತಾರೀಕಿಗೂ ಶುಕ್ರವಾರ ಕಲ್ಲಾಪು ನಾಗನ ಕಟ್ಟಿರ್ದು ಬುರ್ದುಗೋಳಿ ಮುಟ್ಟ ನಡಪೆರವುಂಡು. ಅವಿರ್ದು ಬೊಕ್ಕ ಧಾರ್ಮಿಕ ಸಭೆಲೇಸು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರವುಂಡು. ರಾತ್ರಿಡು ಕಟೀಲ್ ದಪ್ಪೆ ಉಳ್ಳಾಲ್ತಿ ನಾಟಕ ಪ್ರದರ್ಶನ ಆಯರವುಂಡು. ಮನದಾನಿ 7 ತಾರೀಕಿಗೆ ಶನಿವಾರ ಕಾಂಡೆ ಸ್ಥಳ ಶುದ್ಧೀಕರಣ ಹೋಮ ಆದ ಬಯ್ಯ 4 ಗಂಟೆರ್ದು ಭಂಡಾರ ಶುದ್ಧೀಕರಣದ ವಿಧಿಗಳು ನಡಪೆರವುಂಡು. ರಾತ್ರಿಡು ಶ್ರೀ ಗುಡಿಗ ಕೊರಗಜ್ಜ ದೈವದ ವರ್ಷಾವಧಿ ಕೋಲಲ ನಡಪೆರವುಂಡು. ಭಕ್ತ ಬಂಧುರು ಹೆಚ್ಚಿನ ಸಂಖ್ಯೆಡು ಈ ಮಾತಾ ಕಾರ್ಯಕ್ರಮಡು ಪಾಲ್ಪಡೆಯೋಡು ಪಂಡದು ಚಂದ್ರಹಾಸ್ ಪಂಡಿತ್ ಹೌಸ್ ತೆರಿಪಾದರು. ಸೋಮೇಶ್ವರದಿಂದ ಶುಕ್ರವಾರ ಮಧ್ಯಾಹ್ನ 3 ಗಂಟೆಗೆ ಶೋಭಾಯಾತ್ರೆ ಹೊರಟು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಕಲ್ಲಾಪಿನ ನಾಗವನದಲ್ಲಿ ನಾಗನಕಟ್ಟೆ ಹತ್ರ ಅಲ್ಲಿಂದ ಪೂರ್ಣಕುಂಭ ಕಲಶದೊಂದಿಗೆ ಎಲ್ಲರೂ ಕೂಡ ಪಾದಯಾತ್ರೆಯ ಮೂಲಕ ಶ್ರೀ ಸಾನ್ನಿಧ್ಯಕ್ಕೆ ಬಂದು ನಮ್ಮ ಕಾಯಂಗಾಲದಲ್ಲಿ ನೂತನವಾಗಿ ಮಾಡಿರುವಂತಹ ಭಂಡಾರದ ಮನೆಯಲ್ಲಿ ಆ ಭಂಡಾರವನ್ನು ಸಮರ್ಪಿಸುವಂಥ ಕೆಲಸ ಕಾರ್ಯಗಳು ನಡೀಲಿಕ್ಕಿದೆ. ತದನಂತರ 6 ಗಂಟೆಗೆ ವೇದಿಕೆಯಲ್ಲಿ ಆಗಿರುವಂತಹ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ 6 ಗಂಟೆಯಿಂದ 7 ಗಂಟೆಯವರೆಗೆ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈಭವಗಳು ನಡೀಲಿಕ್ಕಿದೆ. ತದನಂತರ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ಆ ದಿವಸ ನಡೀಲಿಕ್ಕಿದೆ. ಜೊತೆಗೇ ಧಾರ್ಮಿಕ ಸಭಾ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಈಗಿನ MLC ಆಗಿರುವಂಥ ವಿಧಾನಸಭಾ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕರು ಮತ್ತು ಈ ಸಭಾ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನಮ್ಮ ಜಾನಪದ ವಿದ್ವಾಂಸರಾಗಿರುವಂತಹ ಶ್ರೀ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಅವರು ಕೂಡ ಈ ಧಾರ್ಮಿಕ ಉಪನ್ಯಾಸ ನಡೆಸಿಕೊಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಸಂಸದರು ಆಗಿರುವಂಥ ನಿಖಿಲ್ ಕುಮಾರ್ ಕಟೀಲ್ ರವರು, ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸುನೀಲ್ ಕುಮಾರ್ ರವರು ಮತ್ತು ಉಡುಪಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಒಳನಾಡು ಮತ್ತು ಜಲಸಾರಿಗೆ ಇಲಾಖೆಯ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಸಚಿವರು ಆಗಿರುವಂಥ ಅಂಗಾರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ರಾಜಾರಾಮ್ ಭಟ್ರು ಅಂದರೆ ಸಂಚಾಲಕರು, ಶಾರದಾ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರ ಕೈರಂಗಳ ಇದರ ಅಧ್ಯಕ್ಷರಾಗಿರುವಂತಹ ರಾಜಾರಾಮ್ ಭಟ್ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸಂತೋಷ್ ಕುಮಾರ್ ರೈ ಅವರು ಭಾಗಿಯಾಗಲಿಕ್ಕಿದ್ದಾರೆ. ಸೋಮೇಶ್ವರ ದೇವಸ್ಥಾನದ ರವೀಂದ್ರನಾಥ್ ರೈ ಅವರು ಭಾಗಿಯಾಗಲಿಕ್ಕಿದ್ದಾರೆ. ಬಿಲ್ಲಾ ವೇದಿಕೆ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾಗಿರುವಂಥ KT ಸುವರ್ಣರವರು ಭಾಗಿಯಾಗಲಿಕ್ಕಿದ್ದಾರೆ. ಸೌಂದರ್ಯ ರಮೇಶ್ ರವರು ಉದ್ಯಮಿಗಳು ಮತ್ತು ನಗರಸಭಾ ಉಪಾಧ್ಯಕ್ಷರು ಬೆಂಗಳೂರಿನ
ಸೌಂದರ್ಯ ರಮೇಶ್ ಅವರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಗಾಳದ ಕೊಂಕಣಿ ಅಭ್ಯುದಯ ಸಂಘದ ನರಸಿಂಹ ನಾಯಕರವರು ಭಾಗಿಯಾಗಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ರೋಹನ್ ಚಂದ್ರ ಗಟ್ಟಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲು ಪಡೆದುಕೊಳ್ಳಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಚಂದ್ರಾಸ್ ಉಲ್ಲಾಲ್ರವರು ಶಿರುಂಬ ಭಗವತಿ ಕ್ಷೇತ್ರದ ಅಧ್ಯಕ್ಷರು, ಯಶ್ಪಾಲ್ ಸುವರ್ಣರವರು ದಕ್ಷಿಣ ಕನ್ನಡ ಜಿಲ್ಲಾ ಮೀನು ಮಾರಾಟ ಮಹಾಮಂಡಲದ ಅಧ್ಯಕ್ಷರಾಗಿರುವಂಥ ಯಶ್ಪಾಲ್ ಸುವರ್ಣರವರು, ಹರೀಶ್ ಕುತ್ತಾರವರು, ಅದೇ ರೀತಿಯಲ್ಲಿ ಇರಾ ಯೋಗೀಶಾಚಾರ್ಯರು, ಚನ್ನಕೇಶವರು ಯೋಜನಾಧಿಕಾರಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳು, ಗಂಗಾಧರ ಉಲ್ಲಾಲ್ರವರು, ಶಿರುಂಬ ಭಗವತಿ ಕ್ಷೇತ್ರದ ಮುಕ್ತೇಶ್ವರರು, ಸದಾಶಿವ ಉಲ್ಲಾಲ್ರವರು, ನಿರ್ದೇಶಕರು, ಭಗವತಿ ಕೋಆಪರೇಟ್ನ ಬ್ಯಾಂಕ್ನ ನಿರ್ದೇಶಕರಾಗಿರುವ ಸದಾಶಿವ ಉಲ್ಲಾಲ್ರವರು, ಕೃಷ್ಣಪ್ಪ ಸಾಲ್ಯಾನ್ರು, ಚಂದ್ರಶೇಖರ್ ಗುಂಡ್ಯರವರು ಹಾಗೂ ವಿಜಯಕುಮಾರ್ ಕೊಟ್ಟಾರಿ ಅಡ್ಯಾರ್ ತೋಟದವರು, ಅದರೊಂದಿಗೆ ನಮ್ಮ ಈ ಸಮಿತಿಯ ಅಧ್ಯಕ್ಷರಾದಂಥ ವಿಶ್ವನಾಥ್ ನಾಯಕರು ಮತ್ತು ಗೌರವಾಧ್ಯಕ್ಷರಾದ ಸಂಜೀವ ಭಂಡಾರಿ ಮತ್ತು ಮಧ್ಯಸ್ಥರಾಗಿರುವಂಥ ದೇವದಾಸ್ ಗಟ್ಟಿ ಗಾಯನವರು ಕೂಡ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಹಿರಿಯರು ಮತ್ತು ಮಾರ್ಗದರ್ಶಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕೊರಗ ಜನ ಕೃಪೆಗೆ ಪಾತ್ರರಾಗಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ. ಆದರೆ ಈಗ ಭಕ್ತರ ಸಂಖ್ಯೆ ಕೋಲ ಮಾಡಬೇಕನ್ನುವಂಥ ಭಕ್ತರ ಬೇಡಿಕೆ ತುಂಬ ಇದೆ. ಹಾಗಾಗಿ ಇಲ್ಲಿ ಪರಿಕರಗಳ ತೊಂದರೆ ಆಗ್ತಾ ಇದೆ ಮತ್ತು ಆದಿ ಸ್ಥಳವಾಗಿರೋದ್ರಿಂದ ಮೊನ್ನೆ ಭಂಡಾರದ ಆ ಪ್ರಶ್ನೆ ಇಟ್ಟ ಸಂದರ್ಭದಲ್ಲೂ ಕೂಡ ಇಲ್ಲಿ ಭಂಡಾರ ಆಗಬೇಕನ್ನುವಂಥ ದೈವದ ಇಚ್ಛೆ ಇದೆ. ಅದು ಇದಕ್ಕಿಂತ ಮೊದಲೇ ಆಗಬೇಕು ಆಗಿರುವಂಥದ್ದು ಕೂಡ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಮತ್ತು ಭಕ್ತರಿಗೆ ಕೂಡ ಬಹಳ ಅನುಕೂಲ ಆಗ್ತದೆ. ಅದಕ್ಕೋಸ್ಕರವಾಗಿ ಭಂಡಾರವನ್ನು ಇಲ್ಲೇ ನಿರ್ಮಿಸಲಾಗಿದೆ. ಎಲ್ಲ ಹಿರಿಯರ ಮತ್ತು ಮಾರ್ಗದರ್ಶನ ತೆಗೆದುಕೊಂಡು ಮಾಡ್ತಾರೆ. ಮುಟ್ಟಾಲೆ ನಿರ್ಮಾಣ ವೆಚ್ಚ ಮುಟ್ಟಾಲೆ ಮತ್ತು ಒಟ್ಟು ನಮ್ಮೊಂದು 40-45 ಲಕ್ಷ ವೆಚ್ಚ. ಅಂದರೆ ಮುಟ್ಟಾಲೆ ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿರುವಂಥ ಬಾಕಿ ದಂಟೆಗಳು ಮತ್ತು ಹೊರಗಜನ ಮಾಲೆ, ಕಿವಿಯೋಲೆ ಎಲ್ಲ ಸೇರಿಕೊಂಡು ಮತ್ತು ಅದರೊಂದಿಗೆ ಸಣ್ಣ ಪುಟ್ಟ ದ್ವಾರ ಮತ್ತು ನೆಲ ಹಾಸು ಇಂಥದ್ದೆಲ್ಲ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಒಟ್ಟು ಸೇರಿ 40-45 ಲಕ್ಷದ ಅಂದಾಜಾಗಿದ್ದೇವೆ. ಅದು ಸಮೀಪಿಸ್ತಾ ಸ್ವಲ್ಪ ದಾಟಿದೆ ಅನ್ನುವಂಥದ್ದು ನಮ್ಮ ಎಲ್ಲರ ಅನಿಸಿಕೆ. ಮುಂದೆ ಗೊತ್ತಾಗ್ಬೋದು. ಜೀವನ್ ಕುಮಾರ್ ತೊಕ್ಕೋಟು ಸ್ವಾಗತ ಮಲ್ತೇರು, ವಿಶ್ವನಾಥ್ ನಾಯಕ್, ದೇವದಾಸ್ ಗಟ್ಟಿ ಕಾಯಂಗಳ, ಪ್ರಶಾಂತ್ ಕಾಯಂಗಳ, ಕಮಲಾಕ್ಷ ಕುಲ್ಲಾಲ್, ರವಿಶಂಕರ್ ಸೋಮೇಶ್ವರ, ಪುರುಷೋತ್ತಮ್ ಕಲ್ಲಾಪು, ನವೀನ್ ಕಾಯಂಗಳ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.